ಪ್ರಿಯರೇ, ಇವತ್ತಿನ ನಮ್ಮ ಧ್ಯಾನದ ವಿಷಯ ಕುಟುಂಬ. ನಾವೆಲ್ಲರೂ ಕುಟುಂಬದಲ್ಲಿ ಜನಿಸಿದ್ದೇವೆ, ಕುಟುಂಬದಲ್ಲಿ ನಾವು ಜೀವಿಸ್ತೇವೆ. ಕುಟುಂಬದ ಕುರಿತು ನಾವು ವಿಚಾರ ಮಾಡಬೇಕು, ಧ್ಯಾನಿಸಬೇಕು. ಕುಟುಂಬದ ಕುರಿತು ದೇವರು ಏನು ಹೇಳ್ತಾರೆ, ಧರ್ಮಸಭೆ ಏನು ಬೋಧಿಸ್ತದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಮುಖ್ಯವಾಗಿ ಪ್ರಥಮವಾಗಿ ಇವತ್ತು ನಾನು ಹೇಳೋ ವಿಚಾರ ಏನೆಂದರೆ, ನಮ್ಮೆಲ್ಲರನ್ನು ದೇವರು ಕುಟುಂಬದಲ್ಲಿ ಸೃಷ್ಟಿ ಮಾಡಿದ್ದಾರೆ. ಮನುಷ್ಯರು ಒಬ್ಬಂಟಿಗನಾಗಿ ಇರುವುದು ಒಳ್ಳೆಯದಲ್ಲ ಎಂದು ದೇವರು ಹೇಳಿದರು. ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ನಾವು ಓದುತ್ತೇವೆ, ಮನುಷ್ಯನು ಒಬ್ಬಂಟಿಗನಾಗಿ ಇರುವುದು ಒಳಿತಲ್ಲ, ಆದ್ದರಿಂದ ಅವನಿಗೆ ಸಹಕಾರಿಯನ್ನು ನಾನು ಕೊಡುತ್ತೇನೆ ಹೇಳಿ ಆದಾಮನಿಗೆ ಏವಳನ್ನು ದೇವರು ಕೊಟ್ಟರು. ಅವರಿಗೆ ಮಕ್ಕಳು ಜನಿಸಿದರು, ಕುಟುಂಬವಾಯಿತು. ಹಾಗೆ ಕುಟುಂಬವಾಗಿ ಪ್ರತಿ ಮಾನವರನ್ನು ಕುಟುಂಬದಲ್ಲಿ ಜನ್ಮ ಕೊಟ್ಟು ಕುಟುಂಬದಲ್ಲಿ ಜೀವನ ಸಾಗಿಸಲಿಕ್ಕೆ ದೇವರು ಆಶೀರ್ವಾದ ಕೊಟ್ಟಿದ್ದಾರೆ. ಹೀಗಿರುವಾಗ ಕುಟುಂಬದ ಕುರಿತು ನಾವು ಧ್ಯಾನ ಮಾಡಬೇಕು. ದೇವರು ಈ ಕುಟುಂಬದ ಕುರಿತು ಏನು ಹೇಳ್ತಾರೆ ಅರ್ಥ ಮಾಡಿಕೊಳ್ಬೇಕು. ಈ ವಿಷಯವನ್ನು ಇವತ್ತು ನಾನು ಹೇಳಲಿಕ್ಕೆ ಮುಖ್ಯವಾದ ಒಂದು ಕಾರಣ ಇದೆ. ಏನಂತ ಹೇಳಿದರೆ, ಇವತ್ತು ಆಧುನಿಕ ಲೋಕದಲ್ಲಿ ಕುಟುಂಬ ಕೆಲವೊಮ್ಮೆ ಶಿಥಿಲವಾಗುತ್ತಾ ಇದೆ. ಕುಟುಂಬ ಸಂಬಂಧಗಳು ವೀಕ್ ಆಗುತ್ತವೆ. ಕುಟುಂಬ ಸಂಬಂಧಗಳು ಅದು ಉದುರಿ ಹೋಗ್ತದೆ. ಅದರ ಮೂಲಕ ಅನೇಕ ಗೊಂದಲಗಳು ವೈಯಕ್ತಿಕ ಜೀವನದಲ್ಲೂ, ಸಮಾಜದಲ್ಲೂ, ದೇಶದಲ್ಲೂ, ವಿಶ್ವದಲ್ಲೂ ಆಗ್ತದೆ. ನಾವು ಗಮನಿಸಬೇಕಾದ ಒಂದು ವಿಚಾರ ಏನಂತ ಹೇಳಿದ್ರೆ, ಒಳ್ಳೆಯ ನಾಯಕರನ್ನು ನೀವು ಗಮನಿಸಿ. ಅದು ಗಂಡಸರಿರ್ಬೋದು, ಹೆಂಗಸರಿರ್ಬೋದು, ಯುವಕರಿರ್ಬೋದು, ಯುವತಿಯರಿರ್ಬೋದು, ಹುಡುಗರಿರ್ಬೋದು, ಹುಡುಗಿಯರಿರ್ಬೋದು. ಸಮಾಜಕ್ಕೆ ಒಳಿತನ್ನು ಮಾಡಿದವರೆಲ್ಲ ನೀವು ಗಮನಿಸಿ, ಅವರು ಒಳ್ಳೆಯ ಕುಟುಂಬದಿಂದ ಬಂದವರು. ಅವರು ಚಿಕ್ಕಂದಿನಲ್ಲಿ ದೇವರ ಪ್ರೀತಿಯನ್ನು ತಂದೆ ತಾಯಿಯರ ಮೂಲಕ, ಸೋದರ ಸೋದರಿಯ ಮೂಲಕ ಸಮೃದ್ಧವಾಗಿ, ಹೇರಳವಾಗಿ, ಯಥೇಚ್ಛವಾಗಿ ಅನುಭವಿಸಿದರು. ಯಾರು ಕೆಟ್ಟ ಕುಟುಂಬದಲ್ಲಿ ಜನಿಸಿದ್ದಾರೆ ಅಂಥವರು ಕೆಲವೊಮ್ಮೆ ಹೆಚ್ಚಿನ ಸಂದರ್ಭದಲ್ಲಿ ಅವರು ವೈಯಕ್ತಿಕವಾಗಿ ಕೆಟ್ಟವರಾಗಿರ್ತಾರೆ, ಸಮಾಜಕ್ಕೂ ಅವರು ಕೆಟ್ಟದನ್ನು ಮಾಡ್ತಾರೆ. ಮಾನವ ಚರಿತ್ರೆಯಲ್ಲಿ ಕೆಟ್ಟದನ್ನು ಮಾಡಿದಂಥ ವ್ಯಕ್ತಿಗಳ ಪರಿಚಯ ನಮಗಿದ್ರೆ ನೀವೆಲ್ಲ ಊಹಿಸಿಕೊಳ್ಳಿ. ಅವರು ಅನುಭವಿಸಿದ ಕುಟುಂಬದಲ್ಲಿರುವಂಥ ಯಾತನೆಗಳೇನಿದೆ, ಏನು ಕ್ರೌರ್ಯ ಇದೆ, ಅದರಿಂದಾಗಿ ಅವರ ಜೀವನವು ಹಾಳಾಗಿದೆ. ಹಾಗಿರುವಾಗ ಕುಟುಂಬದ ಕುರಿತು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಇನ್ನೊಂದು ಮಾತು ಹೇಳ್ತೇನೆ, ಕೆಲವು ಕಡೆಯಲ್ಲಿ ವಿಶೇಷವಾಗಿ ಪಾಶ್ಚಾತ್ಯ ರಾಜ್ಯಗಳಲ್ಲೆಲ್ಲ, ದೇಶಗಳಲ್ಲೆಲ್ಲ ಇವತ್ತು ವಿವಾಹ ಎಂಬ ಸಂಸ್ಕಾರವನ್ನು ಸ್ವೀಕರಿಸಲಿಕ್ಕೆ ಕೆಲವು ಯುವಕರು ಹಿಂದೆಟ್ಟಾಗ್ತಾರೆ. ವಿವಾಹ ಬೇಡ, ಗಂಡು ಹೆಂಡಾಗಿ ಒಟ್ಟಿಗೆ ವಾಸ ಮಾಡಿದರೆ ಸಾಕು, ಅಲ್ಲ ಗಂಡೇ ಸಾಕು, ಅಥವಾ ಹೆಣ್ಣೇ ಸಾಕು ಅಂತ ಹೇಳಿಕೊಂಡು ಒಟ್ಟಿಗೆ ಜೀವಿಸುವಂಥ ತಪ್ಪಾದ ಕೃತ್ಯವನ್ನು ಮಾಡುತ್ತಾ ಇರುವಂಥ ಒಂದು ಸಮಾಜ ಈಗ ನಿರ್ಮಾಣವಾಗ್ತಾ ಇದೆ. ನಮ್ಮ ದೇಶಕ್ಕೂ ಅದು ಬಂದಿದೆ ಅಂತ ನನಗೆ ಸ್ವಲ್ಪ ಡೌಟ್ ಆಗ್ತದೆ, ಕೆಲವೊಮ್ಮೆ ಹೆದರಿಕೆ ಆಗ್ತದೆ. ಆ ಥರದ್ದು ವಿವಾಹವೆಂಬ ಸಂಸ್ಕಾರ ಬೇಡ, ಕುಟುಂಬ ಬೇಡ, ನಾನು ನನ್ನಷ್ಟಕ್ಕೆ ಇರ್ತೇನೆ, ನನ್ನ ಸ್ವೈಯಕ್ತಿಕ ಜೀವನ, ನನ್ನ ಸುಖ, ನನ್ನ ನೆಮ್ಮದಿ ಸಾಕು ಎಂದು ಹೇಳುವಂಥ ವಿಚಾರ ಇದೆ. ಆ ಒಂದು ಸನ್ನಿವೇಶವನ್ನು ಗಮನದಲ್ಲಿಟ್ಟುಕೊಂಡು ಕುಟುಂಬದ ಕುರಿತು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದರ ಮೊದಲು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಕುಟುಂಬ ಎಂಬುದನ್ನು ತಪ್ಪಾಗಿ ಗ್ರಹಿಸುವಂಥ, ತಪ್ಪು ತಿಳುವಳಿಕೆಯನ್ನು ಕೊಡುವಂಥ, ತಪ್ಪು ಸಂದೇಶವನ್ನು ಕೊಡುವಂಥ ವ್ಯಕ್ತಿಗಳಿದ್ದಾರೆ. ಆದರೆ ನಾವು ಯಾರನ್ನು ಕೇಳಬೇಕಂದ್ರೆ, ಯಾರ ವಾಕ್ಯವನ್ನು ಕೇಳಬೇಕಂದ್ರೆ ದೇವರ ವಾಕ್ಯವನ್ನು ಕೇಳಬೇಕು. ದೇವರ ವಾಕ್ಯವನ್ನು ಪವಿತ್ರಾತ್ಮರ ಶಕ್ತಿಯಿಂದ ವ್ಯಾಖ್ಯಾನ ಮಾಡಿಕೊಡುವಂಥ ಧರ್ಮಸಭೆಯ ಏನು ಬೋಧನೆ ಇದೆ ಅದನ್ನು ನಾವು ಸ್ವೀಕರಿಸಬೇಕು, ಇಲ್ಲದರೆ ನಾವು ಹಾಳಾಗಿ ಹೋಗ್ತೇವೆ. ಹಾಗಿರುವಾಗ ಕುಟುಂಬದ ಕುರಿತು ಯೋಚನೆ ಮಾಡುವಾಗ ಪ್ರಥಮವಾಗಿ ನಾನು ಹೇಳಬಯಸುವಂಥ ವಿಚಾರ ಏನಂದರೆ, ನಮಗೆ ಕುಟುಂಬದ ಕೆಲವು ಮಾದರಿಗಳಿವೆ. 3 ಮಾದರಿಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಒಂದನೇದಾಗಿ ಅನಾದಿಯಲ್ಲಿದ್ದಂಥ ಕುಟುಂಬ. ಅದು ಯಾವುದು? ಅದು ಪಿತ, ಸುತ ಮತ್ತು ಪವಿತ್ರಾತ್ಮರಾದ ಪರಮ ತ್ರಿತ್ವ ದೇವರು. ನಾವು ನಂಬುವಂಥ ದೇವರು, ನಾವು ಒಂದೇ ಒಂದು ದೇವರಲ್ಲಿ ನಂಬುತ್ತೇವೆ. ಅವರು ಪರಮ ತ್ರಿತ್ವ,
ಪಿತ, ಸುತ ಮತ್ತು ಪವಿತ್ರಾತ್ಮ. ಒಂದು ದೇವರು, ಅದರಲ್ಲಿ ಮೂರು ವ್ಯಕ್ತಿಗಳಿದ್ದಾರೆ. ಒನ್ ಗಾಡ್, 3 ಪರ್ಸನ್ಸ್. ಒನ್ ನೇಚರ್, 3 ಪರ್ಸನ್ಸ್. ಒಂದೇ ಸ್ವಭಾವ, 3 ವ್ಯಕ್ತಿಗಳಿದ್ದಾರೆ, ಪಿತ, ಸುತ ಮತ್ತು ಪವಿತ್ರಾತ್ಮ. ಪಿತ, ಸುತ ಮತ್ತು ಪವಿತ್ರಾತ್ಮರಾಗಿರುವಂಥ 3 ವ್ಯಕ್ತಿಗಳು ಸೇರಿದಂಥ ಒಂದು ದೇವರಲ್ಲಿ ನಾವು ನಂಬ್ತೇವೆ. ಅದೊಂದು ಕುಟುಂಬ. ದೇವರು ಏಕಾಂಗಿ ಎಂದು ನೀವು ಅನ್ಸ್ಕೊಳ್ಬೇಡಿ, ಅದೊಂದು ಕುಟುಂಬ ಆಗಿದ್ದಾರೆ. ಪಿತ, ಸುತ ಮತ್ತು ಪವಿತ್ರಾತ್ಮರ ಕುಟುಂಬ. ಏನು, ಇವರು 3 ವ್ಯಕ್ತಿಗಳಿದ್ದರೂ ಸಹ ಅವರು ಪರಸ್ಪರ ಅನ್ಯೋನ್ಯವಾಗಿ, ಪರಸ್ಪರ ಪರಿಪೂರ್ಣವಾದ ಐಕ್ಯತೆಯಲ್ಲಿ ಒಂದೇ ಸ್ವಭಾವದಲ್ಲಿದ್ದಾರೆ. ಪಿತನಿಗೂ ಸುತನಿಗೂ ಪವಿತ್ರಾತ್ಮನಿಗೂ ಒಂದೇ ಸ್ವಭಾವ ಇದೆ. 3 ವ್ಯಕ್ತಿಗಳು ಒಂದು ಸ್ವಭಾವ ಇದೆ. ಆದರೆ ನಿಮ್ಮಲ್ಲಿ ಒಂದು ಪ್ರಶ್ನೆ ನಾನು ಕೇಳ್ತೇನೆ. ನಮ್ಮ ಮನೆಯಲ್ಲಿ ತಂದೆ ಇದ್ದಾರೆ, ತಾಯಿ ಇದ್ದಾರೆ, ಮಗ ಇದ್ದಾರೆ, ಮಗಳಿದ್ದಾರೆ, 4 ವ್ಯಕ್ತಿಗಳಿದ್ದಾರೆ. ಒಂದು ಕುಟುಂಬ, 4 ವ್ಯಕ್ತಿಗಳಿದ್ದಾರೆ. ಎಷ್ಟು ಸ್ವಭಾವಪ್ಪ ಅಲ್ಲಿ? ತಂದೆಗೊಂದು ಸ್ವಭಾವ, ತಾಯಿಗೆ ಒಂದು ಸ್ವಭಾವ, ಮಗನಿಗೆ ಒಂದು ಸ್ವಭಾವ, ಮಗಳಿಗೆ ಒಂದು ಸ್ವಭಾವ, 4 ಸ್ವಭಾವ. ಈ 4 ಸ್ವಭಾವ ಬೇರೆ ಬೇರೆ ತಿರುಗಿರುವಂತೆ 36 ಬರೆದ ಹಾಗೆ. 36 ಬರೆದರೆ ಹೇಗಿರ್ತದೆ? ಹೀಗಿರ್ತದಲ್ಲ 36 ತಂದೆ ಆ ಕಡೆ, ತಾಯಿ ಈ ಕಡೆ, ಮಗ ಈ ಕಡೆ, ಮಗಳು ಈ ಕಡೆ, 4 ಸ್ವಭಾವದಲ್ಲಿ. ಅದಕ್ಕೇನಾಗ್ತದೆ? ಅನ್ಯೋನ್ಯತೆ ಇಲ್ಲ. ಮನೆಯಲ್ಲಿ ಜಟಾಪಟಿ, ಡುಸುಮ್ ಜಟಾಪಟಿ ಇರ್ತದೆ. ಇದು ಒಳ್ಳೆಯದಾಗುವುದಿಲ್ಲ. ಹೇಗಿರಬೇಕು? ಪರಮತ್ರಿತ್ವದಲ್ಲಿ ಪರಿಪೂರ್ಣವಾದ ಐಕ್ಯತೆ ಆಗಿ ಒಂದು ಸ್ವಭಾವ ಇತ್ತು. ಯಾರಿಗೆ? ಪಿತ, ಸುತ ಮತ್ತು ಪವಿತ್ರಾತ್ಮ. ಅದೇ ರೀತಿಯಲ್ಲಿ ಮನೆಯಲ್ಲಿ ತಂದೆ, ತಾಯಿ, ಮಗ, ಮಗಳು, 4 ಜನ, 5 ಜನ, ಎಷ್ಟು ಜನ ಇದ್ದರೆ ಅಷ್ಟು ಜನರಿಗೆ ಒಂದು ಸ್ವಭಾವ ಇರಬೇಕು. ವೈಯಕ್ತಿಕವಾದ ಬೇರೆ ಬೇರೆ ಅಭಿಪ್ರಾಯಗಳು ನಮಗೆ ಇದೆ, ಬೇರೆ ಬೇರೆ ಯೋಚನೆಗಳಿದೆ. ಆದರೆ ಎಲ್ಲವನ್ನು ಸೇರಿಸಿ ಅನ್ಯೋನ್ಯತೆಯಿಂದ, ಐಕ್ಯತೆಯಿಂದ ಬಾಳುವಂಥ ಒಂದು ಸ್ವಭಾವವನ್ನು ರೂಢಿಸಿದರೆ ಆ ಮನೆ ಉದ್ಧಾರ ಆಗ್ತದೆ, ಒಳ್ಳೆಯದಾಗ್ತದೆ. ದೇವಪಿತನ ಮನಸ್ಸಿನ ಇರುವಂಥ ಸ್ವಭಾವ ಆಗ್ತದೆ. ಕುಟುಂಬ, ಅದನ್ನು ಬಿಡಿಸಿ ಹೇಳೋದು ಹೇಗೆ? ಕೂಡುವಾಗ ಇಂಪಾಗಿರುವಂಥದ್ದು ಅದು ಕುಟುಂಬ. ಕೂಡುವಾಗ ಇಂಪಾಗಿರುವುದು ಕುಟುಂಬ. ತಂದೆ, ತಾಯಿ, ಮಗ, ಮಗಳು, ಮಕ್ಕಳು ಒಟ್ಟು ಸೇರುವಾಗ ಅಲ್ಲಿ ಇಂಪು ಬರಬೇಕು. ಇಂಪಾದ ಗಾನ ಬರಬೇಕು, ಇಂಪಾದ ಸಂಗೀತ ಬರಬೇಕು, ಇಂಪಾದ ವಾಕ್ಯ ಬರಬೇಕು, ಇಂಪಾದ ಕೃತಿಗಳು ಬರಬೇಕು, ಇಂಪಾಗಿರಬೇಕು. ಕೂಡುವಾಗ ಇಂಪು, ಅದು ಕುಟುಂಬ. ಹಾಗೆ ಕುಟುಂಬ ಒಟ್ಟು ಸೇರುವಾಗ ಅಲ್ಲಿ ರುಚಿ ಇರಬೇಕು, ಅಲ್ಲಿ ಸಂತೋಷ ಇರಬೇಕು, ಅಲ್ಲಿ ಸಮಾಧಾನ ಇರಬೇಕು, ಪರಸ್ಪರ ಅನ್ಯೋನ್ಯತೆ ಇರಬೇಕು, ಪರಸ್ಪರ ಸಹಕಾರ ಇರಬೇಕು. ಅದು ಕುಟುಂಬ. ಪರಮ ತ್ರಿತ್ವದ ಮೂಲಕ ಪಿತ, ಸುತ ಮತ್ತು ಪವಿತ್ರಾತ್ಮರು ಹೇಗೆ ಅನ್ಯೋನ್ಯತೆಯಲ್ಲಿದ್ದರೋ ಆ ರೀತಿಯಲ್ಲಿ ಅನ್ಯೋನ್ಯತೆ. ಅದು 1ನೇ ಮಾದರಿ. 2ನೇ ಮಾದರಿ ಇದೆ ಕುಟುಂಬದ್ದು. 2ನೇ ಮಾದರಿ ಯಾವುದು? ಅದು ಆದಿ ಕುಟುಂಬ. ಮಾತಾಪಿತರು ಆದಮ್ ಮತ್ತು ಏವ. ಆದಮ್ ಮತ್ತು ಏವ ಒಂದು ಮಾದರಿ ಇದೆ. ಅಲ್ಲಿ ಏನಾಯಿತು? ದೇವರ ವಾಕ್ಯವನ್ನು ಧಿಕ್ಕರಿಸಿದರು. ಅವರು ಮಾಡಬೇಕಾದ ಕಾರ್ಯವನ್ನು ಮಾಡಲಿಲ್ಲ, ಮಾಡಬಾರದ ಕಾರ್ಯವನ್ನು ಮಾಡಿದರು. ಮಾಡಬಾರದ ಕಾರ್ಯಕ್ಕೆ ನೋ, ಇಲ್ಲ ಎಂದು ಅವರು ಹೇಳಲಿಲ್ಲ. ಪ್ರಿಯರೇ, ನಮ್ಮ ಕುಟುಂಬದಲ್ಲಿ ಮಾಡಬೇಕಾದ ಕಾರ್ಯಗಳಿದೆ, ಮಾಡಬಾರದ ಕಾರ್ಯಗಳಿವೆ. ಹೇಳಬೇಕಾದ ಮಾತುಗಳಿವೆ, ಹೇಳಬಾರದ ಕಾರ್ಯಗಳಿವೆ. ಮಾಡಬೇಕಾದ ಯೋಚನೆಗಳಿದೆ, ಮಾಡಬಾರದ ಯೋಚನೆಗಳಿದೆ. ಮಾಡಬೇಕಾದ ಯೋಚನೆಗಳನ್ನು, ವಾಕ್ಯಗಳನ್ನು ಅಥವಾ ಕಾರ್ಯಗಳನ್ನು ನಾವು ಮಾಡಲೇಬೇಕು. ಏನು? ಒಳ್ಳೆಯ ಯೋಚನೆ ಮಾಡಬೇಕು, ಒಳ್ಳೆಯ ಮಾತನ್ನು ಹೇಳಬೇಕು, ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕು, ಪ್ರಾರ್ಥನೆ ಮಾಡಬೇಕು, ಬಲಿಪೂಜೆಗೆ ಹೋಗಬೇಕು, ಉಪವಾಸ ಮಾಡಬೇಕು, ದೈನ್ಯತೆಯಿಂದ ಇರಬೇಕು, ತಾಳ್ಮೆಯಿಂದ ಇರಬೇಕು, ಪರಸ್ಪರ ಪ್ರೀತಿಸಬೇಕು, ಪರಸ್ಪರ ನೆರವಾಗಬೇಕು, ಪರಸ್ಪರ ಪ್ರೋತ್ಸಾಹಿಸಬೇಕು, ಅವರವರ ಕರ್ತವ್ಯಗಳನ್ನು ಆಗಾಗ ಮಾಡ್ತಾ ಇರಬೇಕು. ಅದು ಮಾಡಬೇಕಾದ ಕಾರ್ಯಗಳು. ದೇವರ ಆಜ್ಞೆಯನ್ನು ಪಾಲಿಸಬೇಕು, ಧರ್ಮಸಭೆಯ ಆಜ್ಞೆಯನ್ನು ಪಾಲಿಸಬೇಕು, ಎಲ್ಲರಿಗೆ ಒಳ್ಳೆಯದನ್ನು ಮಾಡಬೇಕು. ಅದು ಮಾಡಬೇಕಾದ ಕಾರ್ಯ. ಮನೆಯಲ್ಲಿರುವುದ ಎಲ್ಲರನ್ನು ಅವರು ನೋಡಿಕೊಳ್ಬೇಕು, ಮಾಡಬೇಕಾದ ಕಾರ್ಯ. ಮನೆಯಲ್ಲಿ ಇರುವ ವ್ಯಕ್ತಿಗಳ ಹೇಳುವಾದರೆ, ಈಗಿನ ಪೋಪ್ ಸ್ವಾಮಿಯವರು, ಫ್ರಾನ್ಸಿಸ್ ಅವರು ಹೇಳ್ತಾರೆ, ಕುಟುಂಬದಲ್ಲಿರುವಂಥ 2 ಪೀಳಿಗೆಗಳ ಕುರಿತು ವಿಶೇಷವಾದ ಕಾಳಜಿ ಇರಬೇಕು. 1ನೇ ಪೀಳಿಗೆ ಅಂತ ಹೇಳಿದ್ರೆ ನಮ್ಮ ಹಿರಿಯರು, ವಯಸ್ಸಾದವರಿದ್ದಾರೆ, ಅವರ ಕುರಿತು ನಮಗೆ ಕಾಳಜಿ ಬೇಕು. ಇನ್ನೊಂದು ಸಣ್ಣ ಮಕ್ಕಳು, ಕಿರಿಯ ಮಕ್ಕಳು, ಅವರ ಕುರಿತು ನಮ್ಗೆ ಕಾಳಜಿ ಇರಬೇಕು. ಹಿರಿಯರು, ವಯಸ್ಸಾದವರು, ಅವರು ನಮಗೆ ದೇವರಿಗಿರುವಂಥ ಸಂಪರ್ಕ ಕೊಂಡಿ, ದೇವರಿಗೂ ಮತ್ತು ನಮಗಿರುವಂಥ ಕೊಂಡಿ ಅಂತೇಳಿ ನಮ್ಮ ಹಿರಿಯರು, ನಮ್ಮ ವಯಸ್ಸಾದವರು. ಅವರ ಮೂಲಕ ನಾವು ಈ ಲೋಕಕ್ಕೆ ಬಂದಿದ್ದೇವೆ. ಆದ್ದರಿಂದ ಹಿರಿಯರನ್ನು ನಾವು ಗೌರವಿಸಬೇಕು. ಅವರಿಗೆ ಇವತ್ತು ಕಣ್ಣು ಕಾಣದಿರ್ಬೋದು, ಕಿವಿ ಕೇಳದಿರ್ಬೋದು, ಮಾತು ಬರದಿರ್ಬೋದು, ನಡೀಲಿಕ್ಕೆ ಸಾಧ್ಯವಾಗದಿರ್ಬೋದು, ಬೇರೆ ಬೇರೆ ರೋಗಗಳಿರ್ಬೋದು, ಅಥವಾ ಬೇರೆ ಬೇರೆ ಅನಾನುಕೂಲತೆಗಳಿರ್ಬೋದು. ಆದರೆ ಅರ್ಥ ಮಾಡಿಕೊಳ್ಳಿ, ನಿಮ್ಮ ಹಿರಿಯರನ್ನು
ಅವರು ಎಷ್ಟೇ ಕಷ್ಟದಲ್ಲಿದ್ದರೂ ಅವರನ್ನು ಸಾಕಿ ಸಲ್ಲುವಂಥ, ಅವರನ್ನು ಪರಿಪಾಲಿಸುವಂಥ ಕಾರ್ಯ ನಿಮ್ಮದಾಗಿರಬೇಕು. ಅವರ ಮೂಲಕ ದೇವರೊಡನೆ ನಿಮಗೆ ಸಂಪರ್ಕ ದೊರಕುತ್ತದೆ. ಅವರನ್ನು ಯಾವತ್ತೂ ಕಡೆಗಣಿಸಬಾರದು. ಯಾವ ಕುಟುಂಬ ಹಿರಿಯರನ್ನು ಮತ್ತು ದೊಡ್ಡವರನ್ನು ಹೀಯಾಳಿಸ್ತಾರೋ, ಹೊರಗಾಗ್ತಾರೋ, ಅವರಿಗೆ ಶಾಪ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನೀವು ನಿಮಗೆ ಬಿಡುವಿರುವಾಗ ಓದಿ, ಸಿರಾಕನ ಪುಸ್ತಕ 3ನೇ ಅಧ್ಯಾಯ ಓದಿ. ಸಿರಾಕನ ಪುಸ್ತಕ 3ನೇ ಅಧ್ಯಾಯ ಇಡೀ ನೀವು ಓದಬೇಕು, ಧ್ಯಾನ ಮಾಡಬೇಕು. ತಂದೆಯನ್ನು ಗೌರವಿಸುವವರು, ತಾಯಿಯನ್ನು ಪ್ರೀತಿಸುವವರು, ಅವರನ್ನು ಶುಶ್ರೂಷೆ ಮಾಡುವವರಿಗೆ ಭಾಗ್ಯ ಭಾಗ್ಯ ಆಶೀರ್ವಾದ, ಅವರನ್ನು ಧಿಕ್ಕಿಸುವವರಿಗೆ ಶಾಪ ಎಂಬ ಮಾತನ್ನು ಹೇಳಿದ್ದಾರೆ. ಆದ್ದರಿಂದ ನಮ್ಮ ಕುಟುಂಬದ ಹಿರಿಯರನ್ನು ನಾವು ಗೌರವಿಸಬೇಕು. ಅವರಿಗಾಗಿ ಸಾಧ್ಯವಾದ ಎಲ್ಲ ಚಾಕರಿ ನಾವು ಮಾಡಬೇಕು. ಅವರಿಗೆ ಸೇವೆಯನ್ನು ನಾವು ಸಲ್ಲಿಸಬೇಕು. ಮುಂದೆ ನಾವು ಗಮನಿಸಬೇಕಾದ, ಶುಶ್ರೂಷೆ ಮಾಡಬೇಕಾದಂಥ ಅಥವಾ ವಿಶೇಷವಾದಂಥ ಒಂದು ಕಾಳಜಿ ವಹಿಸಬೇಕಾದಂಥ ಪೀಳಿಗೆ ಅಂದರೆ ಚಿಕ್ಕ ಮಕ್ಕಳು. ಚಿಕ್ಕ ಮಕ್ಕಳು ಕುಟುಂಬದ ಕಣ್ಣು, ನಮ್ಮ ಭವಿಷ್ಯ. ಅವರು ಯಾವ ರೀತಿಯಲ್ಲಿ ಬೆಳೆದು ಬರ್ತಾರೆ, ಯಾವ ರೀತಿಯಲ್ಲಿ ಅವರಿಗೆ ತರಬೇತಿ ದೊರಕುತ್ತದೆ, ಆ ಮೂಲಕ ಆ ಕುಟುಂಬದ ಏಳಿಗೆ ಮತ್ತು ಭವಿಷ್ಯ ಇದೆ. ಆದ್ದರಿಂದ ಅವರ ಮೇಲೆ ವಿಶೇಷವಾದ ಕಾಳಜಿ ಬೇಕು. ಚಿಕ್ಕ ಮಕ್ಕಳಿಗೆ ಯಾವತ್ತೂ ಕಡುಕನ್ನು ಮಾಡಬಾರದು. ಅವರನ್ನು ಸಾಕಿ ಸಾಲಗಬೇಕು, ಪ್ರೀತಿ ಕೊಟ್ಟು ಬೆಳೆಸಬೇಕು, ಒಳ್ಳೆಯ ಬೋಧನೆಯನ್ನು ಕೊಡಬೇಕು, ಒಳ್ಳೆಯ ಉಪದೇಶಗಳನ್ನು ಕೊಡಬೇಕು, ದೇವರ ವಾಕ್ಯವನ್ನು ಕಲಿಸಬೇಕು, ಮಹಾನ್ ವ್ಯಕ್ತಿಗಳ ವಾಕ್ಯವನ್ನು ಕಲಿಸಬೇಕು, ಇಂಪಾದ ಗಾನ ಅವರಿಗೆ ಗೊತ್ತಬೇಕು, ಎಲ್ಲ ಒಳ್ಳೆಯ ರೀತಿ ಶಿಕ್ಷಣ ಕೊಟ್ಟು ಅವರನ್ನು ಒಳ್ಳೆಯ ರೀತಿಯಲ್ಲಿ ಬೆಳೆಸಬೇಕು. ಹಾಗೆ ಹಿರಿಯರು ಮತ್ತು ಕಿರಿಯರು, ಚಿಕ್ಕ ಮಕ್ಕಳು, ಅವರನ್ನು ಸರಿಯಾಗಿ ನೋಡುವಂಥ ಕುಟುಂಬ ಇದೆ. ಆ ಕುಟುಂಬ ಧನ್ಯವಾದಂಥ ಕುಟುಂಬ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಆದರೆ ಇಲ್ಲಿ ಈ 2ನೇ ಮಾದರಿ ಹೇಳಿದಲ್ಲ, ಆದಾಮ ಮತ್ತು ಇವೆ ಇದೆಲ್ಲ, ಅವರೇನು, ಅವರು ಮಾಡಬಾರದ ಕಾರ್ಯಕ್ಕೆ ಅವರು ಬಾರದು ಹೇಳಲಿಲ್ಲ, ನೋ ಹೇಳಬೇಕಿತ್ತು. ಏನು ದೇವರು ಹೇಳಿದರು, ತೋಟದ ಮಧ್ಯದಲ್ಲಿರುವ ವೃಕ್ಷದ ಹಣ್ಣನ್ನು ನೀನು ತಿನ್ನಬಾರದು, ಅದರ ಹಣ್ಣನ್ನು ನೀನು ತಿನ್ನಬಾರದು ಎಂಬುದನ್ನು ದೇವರು ಹೇಳಿಕೊಟ್ಟಿದ್ದಾರೆ. ಆದರೆ ಪಿಶಾಚಿ ಬಂದು ಪ್ರಲೋಭನೆ ಒಡ್ಡಿ ಅವಳನ್ನು ಪ್ರಲೋಭಿಸಿದಾಗ ದೇವರ ವಾಕ್ಯವನ್ನು ಧಿಕ್ಕರಿಸಿ ಪಿಶಾಚಿಯ ವಾಕ್ಯವನ್ನು ನಂಬಿ ಏನು ತಿನ್ನಬಾರ್ದಿತ್ತೋ ಅದನ್ನು ಅವಳು ತಿಂದರು, ಏನು ಬಾರದಿತ್ತೋ ಅದನ್ನು ಅವಳು ಮಾಡಿದರು. ನೋ ಹೇಳಲಿಲ್ಲ. ಆ ನೋ ಇರುವುದರಿಂದ ನಾನು ಮಾಡುವುದಿಲ್ಲ, ನಾನು ಯೋಚನೆ ಮಾಡುವುದಿಲ್ಲ ಅಥವಾ ಆ ಕಾರ್ಯವನ್ನು ಮಾಡುವುದಿಲ್ಲ ಎಂಬುದಾಗಿರುವಾಗ ಮಾಡದ್ದನ್ನು ಮಾಡಿದ್ದಕ್ಕಾಗಿ ಆ ಕುಟುಂಬಕ್ಕೆ ಏನಾಯಿತು, ಶಾಪ ಬಂತು. ಆ ಕುಟುಂಬ ನಾಶವಾಯಿತು. ಅವರು ಮಾತ್ರವಲ್ಲ, ಇಡೀ ಮಾನವ ಕುಲವೇ ನಾಶವಾಯಿತು. ನಮಗೆಲ್ಲ ಈ ದುಃಖಗಳು, ರೋಗಗಳು, ರುಜಗಳು, ಕಷ್ಟಗಳು, ನಷ್ಟಗಳು, ರೋಗದಲ್ಲಿರುವಂಥ ಎಲ್ಲ ಕೆಡುಕುಗಳು ಬರಲಿಕ್ಕೆ ಕಾರಣ ಆದಾಮ್ ಮತ್ತು ಏವಳ ಪಾಪ. ಏವಳು ಮಾಡಿದಂಥ ಪ್ರಥಮ ಪಾಪ, ಆಮೇಲೆ ಆದಾಮ್ ಮಾಡಿದ ಮತ್ತೆ ಅವರು ಮಾಡಿದರು. ಆ ಪಾಪ ನಮಗೆ ಜನ್ಮ ಪಾಪವಾಗಿ ಬಂದಿದೆ. ಇಡೀ ಮಾನವ ಚರಿತ್ರೆಯಲ್ಲಿ ಆದಂಥ ಎಲ್ಲ ದುರಂತಕ್ಕೆ ಕಾರಣ ಅವರು ಮಾಡಿದಂಥ ಪಾಪ. ನೋ ಹೇಳಬೇಕಿತ್ತು. ನನ್ನ ದೇವರು ಹೇಳಿದ್ದಾರೆ ಇದನ್ನು ತಿನ್ನಬಾರ್ದು, ನಾನು ತಿನ್ನುವುದಿಲ್ಲ ಹೇಳಬೇಕಿತ್ತು. ಆದರೆ ಅವಳು ಹೇಳಲಿಲ್ಲ. ಪಿಶಾಚಿಯ ಸೈತಾನನ ಮಾತನ್ನು ಕೇಳಿ ಅವಳು ತಿಂದಳು, ಅವಳು ಪಾಪ ಮಾಡಿದಳು. ಪ್ರಿಯರೇ, ನಮ್ಮ ಕುಟುಂಬದಲ್ಲಿ ಕೆಲವೊಮ್ಮೆ ಮಾಡಬಾರದ ಕಾರ್ಯಗಳು ಮಾಡುವಂಥ ಸನ್ನಿವೇಶ ಬಂದರೆ ಜೀವ ತೆತ್ತಾದರೂ ಮಾಡಬಾರದು. ಕೆಟ್ಟ ಮಾತುಗಳನ್ನು ಆಡಬಾರದು, ಕೆಟ್ಟ ಯೋಚನೆ ಮಾಡಬಾರದು, ಕೆಟ್ಟ ಸಂಘ ನಮಗೆ ಬೇಡ, ಕೆಟ್ಟ ಕಾರ್ಯಗಳು ನಮಗೆ ಬಾರದು, ಮನೆಯಲ್ಲಿ ಬಾರದು. ಕೆಟ್ಟ ಯೋಚನೆ ಬೇಡ, ಕೆಟ್ಟ ಚಿತ್ರಗಳು ಬೇಡ, ಕೆಟ್ಟ ಹಾಡುಗಳು ಬೇಡ, ಕೆಟ್ಟ ಪುಸ್ತಕ ಬೇಡ, ಕೆಟ್ಟವರ ಸಂಘವೂ ಬೇಡ. ಹಾಗೆ ಮಾಡಬಾರದ ಕಾರ್ಯಗಳನ್ನು ಮಾಡುವ ಸಂದರ್ಭದಲ್ಲಿ ನೋ ಹೇಳಬೇಕು. ಹೇಳಿದರೆ ಮಾತ್ರ ನಮ್ಮ ಕುಟುಂಬ ಬಲಿಷ್ಠವಾಗಿ ಶಾಶ್ವತವಾಗಿ ಉಳಿಲಿಕ್ಕೆ ಸಾಧ್ಯವಾಗುವಂಥ. ಅದು 2ನೇ ಮಾದರಿ. ಇನ್ನೊಂದು 3ನೇ ಮಾದರಿ ಇದೆ ನಮಗೆ. 3ನೇ ಮಾದರಿ ಯಾವುದು? ಅದು ಹೊಸ ಒಡಂಬಡಿಕೆಯ ಮಾದರಿ. ಅದು ಪವಿತ್ರ ಕುಟುಂಬ. ಸಂತ ಜೋಸೆಫರು, ಸಂತ ಕನ್ಯಾಮರಿಯಮ್ಮನವರು, ಬಾಲಯೇಸು. ಜೋಸೆಫರು ಮಾತೆ ಮರಿಯಳು, ಬಾಲಯೇಸು. ಆ ದಿವ್ಯ ಕುಟುಂಬ, ಹೋಲಿ ಫ್ಯಾಮಿಲಿ, ಅದರ ಚಿತ್ರ ನಿಮ್ಮ ಮನೆಯಲ್ಲಿದೆ, ಇಲ್ಲದ್ರ ಮನೆಯಲ್ಲಿ ಇಟ್ಟುಕೊಳ್ಳಿ. ಎಲ್ಲ ಮನೆಯಲ್ಲಿ ಬೇಕು. ಆ ಪವಿತ್ರ ಕುಟುಂಬದ ಚಿತ್ರ ನಿಮ್ಮ ಎಲ್ಲ ಮನೆಯಲ್ಲಿ ಬೇಕು. ಎಲ್ಲ ತಂದೆಯಂದರು ಜೋಸೆಫರನ್ನು ನೋಡಿ ಜೋಸೆಫರಂತೆ ಜೀವಿಸಬೇಕು. ಎಲ್ಲ ತಾಯಿಯಂದರು ಕನ್ಯಾಮರಿಯಮ್ಮನನ್ನು ನೋಡಿ ಕನ್ಯಾಮರಿಯಮ್ಮನಂತೆ ಜೀವಿಸಬೇಕು. ಎಲ್ಲ ಮಕ್ಕಳು ಬಾಲಯೇಸುವನ್ನು ನೋಡಿಕೊಂಡು ಆ ಬಾಲಯೇಸುವಿನಂತೆ ಜೀವಿಸಬೇಕು. ಅವರ ಜೀವನ ಎಷ್ಟು ಸುಂದರವಾಗಿತ್ತು, ಎಷ್ಟು ದಿವ್ಯವಾಗಿತ್ತು. ಪರಸ್ಪರ ಪ್ರೀತಿಯಿಂದ,
ಪರಸ್ಪರ ಸಹಾಯವನ್ನು ಕೊಟ್ಟು ಪರಸ್ಪರ ಸಂರಕ್ಷಿಸಿ ಪರಸ್ಪರ ಪ್ರೋತ್ಸಾಹಿಸಿ ಸುಂದರವಾದಂಥ ಕುಟುಂಬ ಪವಿತ್ರ ಕುಟುಂಬ, ಹೋಲಿ ಫ್ಯಾಮಿಲಿ. ಆ ಹೋಲಿ ಫ್ಯಾಮಿಲಿ ಅಂತ ನಾವು ಇರಬೇಕು ಎಂದು ಹೇಳಿ ಪಿತನಾದ ದೇವರು ನಮಗೆ ತೋರಿಸಿಕೊಟ್ಟಿದ್ದಾರೆ. ನೀವು ಹೇಗೆ ಬಾಳಬೇಕು ನೋಡಿ, ಈ ಪವಿತ್ರ ಕುಟುಂಬದಾಗಿರಬೇಕು. ಜೋಸಫರಾಗಿ, ಕನ್ಯಾಮರಿಯಮ್ಮನವರೇ ಆಗಿ ಮತ್ತು ನಿಮ್ಮ ಬಾಲಯೇಸುವರಾಗಿ ನೀವು ಇರಬೇಕು. ಆ ರೀತಿಯಲ್ಲಿರುವಾಗ ಸುಂದರವಾದ ಮಾದರಿ ಕುಟುಂಬವಾಗ್ತದೆ, ನಮ್ಮ ಆದರ್ಶ ಕುಟುಂಬವಾಗ್ತದೆ ನಮಗೆ. ಪ್ರಿಯರೇ, ಪವಿತ್ರ ಕುಟುಂಬದಲ್ಲಿ, ಆದರ್ಶ ಕುಟುಂಬದಲ್ಲಿ ಕೆಲವು ವಿಚಾರಗಳು ಖಂಡಿತವಾಗಿ ಇರಲೇಬೇಕು, ಕಡ್ಡಾಯವಾಗಿ ಇರಲೇಬೇಕು. ಒಂದನೇದಾಗಿ ನಾನು ಹೇಳ್ತೇನೆ, ಕುಟುಂಬ ಪ್ರಾರ್ಥನೆ ಬೇಕು. ಮುಂಜಾನೆಯಲ್ಲೂ ಸಾಯಂಕಾಲದಲ್ಲೂ ಕುಟುಂಬ ಸದಸ್ಯರು ಒಟ್ಟು ಸೇರಿ ಪ್ರಾರ್ಥಿಸಬೇಕು. ವಿಶೇಷವಾಗಿ ನಮ್ಮ ಕುಟುಂಬದಲ್ಲಿ ಸಾಯಂಕಾಲ ಚರ್ಚಿನಲ್ಲಿ ಬೆಲ್ಲ ಆಗ್ತದಲ್ಲ, ಆ ಸಂದರ್ಭದಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು. ಕುಟುಂಬದವರೆಲ್ಲರೂ ಸೇರಿಕೊಂಡು ಕುಟುಂಬದ ಪ್ರಾರ್ಥನೆಯ ಸಮಯವನ್ನು ನಿಗದಿಪಡಿಸಿ ಆಗ ಎಲ್ಲರೂ ಒಟ್ಟು ಸೇರಿ ಪ್ರಾರ್ಥನೆ ಮಾಡಬೇಕು. ಜಪಸರವನ್ನು ಮಾಡಬೇಕು, ಆಮೇಲೆ ಬೈಬಲ್ ಓದಬೇಕು, ದೇವರ ಸ್ತುತಿಗೀತೆಗಳನ್ನು ಹಾಡಬೇಕು. ಹಾಗೆ ಎಲ್ಲರೂ ಸೇರಿಕೊಂಡು ಪ್ರಾರ್ಥನೆ ಮಾಡಬೇಕು. ಆಮೇಲೆ ಪ್ರಾರ್ಥನೆ ನಂತರ ನಾವು ಪರಸ್ಪರ ದೇವರಿಗೆ ಸ್ತುತಿಯನ್ನು ಹೇಳಬೇಕು, ದೇವರ ಆಶೀರ್ವಾದವನ್ನು ಬೇಡಬೇಕು. ಪರಸ್ಪರ ತಂದೆಯವರಿಗೆ ಕೊಡಬೇಕು, ತಾಯಿಯವರಿಗೆ ಕೊಡಬೇಕು, ಸೋದರ ಸೋದರಿಗೆ ಕೊಡಬೇಕು. ಕುಟುಂಬದಲ್ಲಿ ಪ್ರಾರ್ಥನೆ ಬೇಕು. ಎರಡನೇದಾಗಿ, ಮನೆ ಆದರ್ಶ ಕುಟುಂಬವಾಗಬೇಕಿದ್ರೆ ಅಲ್ಲಿ ಕಮ್ಯುನಿಕೇಷನ್ ಬೇಕು, ಪರಸ್ಪರ ಆಶಯ ವಿನಿಮಯ ಬೇಕು. ಕೆಲವೊಮ್ಮೆ ಮನೆಯಲ್ಲಿ ಕುಟುಂಬದಲ್ಲಿ ಜಗಳ ಆಗಲಿಕ್ಕೆ ಅಥವಾ ಸಮಸ್ಯೆಗಳು ಬರಲಿಕ್ಕೆ ಮುಖ್ಯವಾದ ಒಂದು ಕಾರ್ಯ ಅಲ್ಲಿ ಸರಿಯಾದ ಕಮ್ಯುನಿಕೇಷನ್ ಇಲ್ಲ, ಆಶಯ ಸಂವೇದನೆ ಇಲ್ಲ, ಆಶಯ ವಿನಿಮಯ ಇಲ್ಲ. ಆಶಯ ವಿನಿಮಯ ಮಾಡಬೇಕು. ಅದಕ್ಕೆ ಅತಿ ಸೂಕ್ತವಾದ ಸಮಯ ಅಂತ ಹೇಳಿದ್ರೆ ಪ್ರಾರ್ಥನೆ ನಂತರ ಸ್ವಲ್ಪ ಕೂತ್ಕೊಳ್ಳಿ ಎಲ್ಲರೂ. ಆಮೇಲೆ ಆವತ್ತು ಏನಾಯಿತು, ನಾಳೆ ಏನಾಗ್ತದೆ, ಮುಂದಿನ ವಾರ ಏನಾಗ್ತದೆ, ಹಿಂದಿನ ವಾರ ಏನಾಯಿತು, ಮುಂದಿನ ತಿಂಗಳೇನಾಗ್ತದೆ, ಯೋಜನೆಗಳ ಕುರಿತು ವಿಚಾರ ವಿನಿಮಯ ಮಾಡಬೇಕು. ಎಲ್ಲ ಸರಿಯಾದ ವಿಚಾರ ವಿನಿಮಯ ಮಾಡಬೇಕು. ಅದರಲ್ಲೂ ವಿಶೇಷವಾಗಿ ಆರ್ಥಿಕವಾದಂಥ ಸ್ಥಿತಿಯ ಕುರಿತು ಮನೆಯವರಿಗೆಲ್ಲ ಮನವರಿಕೆ ಮಾಡಿಕೊಡ್ಬೇಕು. ತಂದೆ ತಾಯಿ ಮಕ್ಕಳಿಗೆ ಆರ್ಥಿಕ ಸ್ಥಿತಿ ಹೇಗೆ ಉಂಟು ಅಥವಾ ಇತರ ಕಾರ್ಯಗಳು ಹೇಗೆ ಉಂಟು ಅವೆಲ್ಲ ಆಶಯ ವಿನಿಮಯವನ್ನು ಮಾಡಬೇಕು. ಕೆಲವೊಮ್ಮೆ ಆಶಯ ವಿನಿಮಯ ಮಾಡೋದಿದ್ದರೆ ಮನೆಯಲ್ಲಿ ಅಪನಂಬಿಕೆ ಬರುವಂಥದ್ದು ಅಥವಾ ಜಗಳ ಗಲಾಟೆ ಆಗೋಲಿಕ್ಕೆ ಕಾರಣ ಈ ಆಶಯ ವಿನಿಮಯ ಆಗೋದು. ನಾನು ಯಾಕಾಗಿ ಈ ಕಾರ್ಯವನ್ನು ಮಾಡ್ತಾ ಇದ್ದೇನೆ, ಯಾಕಾಗಿ ಈ ವಿಷಯವನ್ನು ಹೇಳ್ತಾ ಇದ್ದೇನೆ ಎಂಬ ವಿಚಾರ ಇತರರಿಗೆ ಗೊತ್ತಬೇಕು. ಹಾಗೆ ಆಶಯ ವಿನಿಮಯ ನಮ್ಮಲ್ಲಿರಬೇಕು. ಮತ್ತು ಆಶಯ ವಿನಿಮಯ ಇದ್ದರೆ ಅದನ್ನು ಅಂಗೀಕರಿಸಬೇಕು. ಒಂದು ಮನೆಯಲ್ಲಿ ಬೇರೆ ಬೇರೆ ವ್ಯಕ್ತಿಗಳಿದ್ದರೆ ಬೇರೆ ಬೇರೆ ಅಭಿಪ್ರಾಯಗಳಿರ್ಬೋದು, ಆ ಅಭಿಪ್ರಾಯಗಳನ್ನು ಮಂಡಿಸಬೇಕು. ಆದರೆ ಆ ಅಭಿಪ್ರಾಯ ಎಲ್ಲವನ್ನು ಸಮನ್ವಯ ಮಾಡಿಕೊಂಡು ಒಂದು ಅಭಿಪ್ರಾಯಕ್ಕೆ ಬಂದು ಐಕ್ಯತೆಯಲ್ಲಿ ಬಾಳಬೇಕು. ಮನೆಯ ವಿಚಾರವಾಗಿ ಇತರರ ಮನೆಯ ಗುಟ್ಟನ್ನು ರಟ್ಟು ಮಾಡಬಾರ್ದು. ಮನೆಯಲ್ಲಿ ಕೆಲವು ನಮಗೆ ಗುಟ್ಟಿರ್ತದೆ, ಕೆಲವು ರಹಸ್ಯಗಳಿವೆ, ಅದನ್ನು ಹೊರಗಿನ ಹೇಳುವಂಥದ್ದು ಒಳ್ಳೆಯದಲ್ಲ. ಹಾಗಿರುವಾಗ ಮನೆಯಲ್ಲಿ ಐಕ್ಯತೆ ಇರಬೇಕು, ಮನೆಯ ರಹಸ್ಯವನ್ನು ನಾವೇ ಕಾಪಾಡಬೇಕು. ಆಮೇಲೆ ಪರಸ್ಪರ ಗೌರವ ಬೇಕು. ಮನೆಯಲ್ಲಿ ತಂದೆಯನ್ನು ಗೌರವಿಸಬೇಕು, ತಾಯಿಯನ್ನು ಗೌರವಿಸಬೇಕು, ಹಿರಿಯರನ್ನು ಗೌರವಿಸಬೇಕು. ಎಲ್ಲರನ್ನು ಪರಸ್ಪರ ಗೌರವ ಇದ್ದರೆ ಮಾತ್ರ ಮನೆಯಲ್ಲಿ ಸಂತೋಷವಾಗ್ತದೆ. ಈ ಕಾರ್ಯವನ್ನು ನಾವು ನೆನಪಿಟ್ಕೊಳ್ಳಿ. ಮನೆಯಲ್ಲಿ ಸಂತೋಷ, ಸಮಾಧಾನ, ನೆಮ್ಮದಿ ತುಂಬಬೇಕು. ಇನ್ನು ಒಂದು ಕಥೋಲಿಕ ಕುಟುಂಬದಲ್ಲಿ, ಒಂದು ಕ್ರೈಸ್ತ ಕುಟುಂಬದಲ್ಲಿ ಮುಖ್ಯವಾಗಿ ಕಡ್ಡಾಯವಾಗಿ ಕೆಲವು ವಸ್ತುಗಳು ಇರಬೇಕು. ಒಂದು ಮನೆಗೆ ಬರುವಾಗ ಅದೊಂದು ಕಥೋಲಿಕ ಕುಟುಂಬ, ಕ್ರೈಸ್ತ ಕುಟುಂಬದ ಗೊತ್ತಾಗಬೇಕಿದ್ರೆ ಕೆಲವು ಲಕ್ಷಣಗಳು ಬೇಕು. ಅದೇನು ಲಕ್ಷಣ? ಪ್ರಥಮವಾಗಿ ನಾನು ಹೇಳ್ತಾನೆ, ಯೇಸು ಸ್ವಾಮಿಯವರ ಪಾವನ ಹೃದಯದ ಒಂದು ಚಿತ್ರ ಮನೆಯಲ್ಲಿ ಬೇಕು. ಎ ಪಿಕ್ಚರ್ ಆಫ್ ದಿ ಸೇಕ್ರೆಡ್ ಹಾರ್ಟ್ ಆಫ್ ಜೀಸಸ್. ಒಂದು ಶಿಲುಬೆ ಬೇಕು, ಆಮೇಲೆ ಜಪಸರ ಬೇಕು, ಒಂದು ಬೈಬಲ್ ಬೇಕು, ಶಿಲುಬೆ ಬೇಕು, ಪಾವನ ಹೃದಯದ ಒಂದು ಚಿತ್ರ ಬೇಕು, ಮತ್ತು ಕನ್ಯಾಮರಿಯಮ್ಮನವರದು ನಾನು ಆಗ ಹೇಳಿದ ಹಾಗೆ ಪವಿತ್ರ ಕುಟುಂಬದ ಹೋಲಿ ಫ್ಯಾಮಿಲಿಯ ಚಿತ್ರ ಬೇಕು. ಇದೆಲ್ಲ ಇದ್ದರೆ ನಮಗೆ ಯಾವಾಗಲೂ ಒಂದು ಮನೆಗೆ ಬರುವಾಗ ನೆನಪಾಗ್ತದೆ. ಮಾತ್ರವಲ್ಲದೆ ನಮ್ಮ ಚಿಕ್ಕ ಮಕ್ಕಳು ನೋಡಿ, ಅವರಿಗೆ ಅಷ್ಟು ಚಿಂತನೆ ಮಾಡಲಿಕ್ಕೆ, ಯೋಚನೆ ಮಾಡಲಿಕ್ಕೆಲ್ಲ ಶಕ್ತಿ ಇರುವುದಿಲ್ಲ. ಅವರು ಯೇಸು ಸ್ವಾಮಿಯವರ ಸೇಕ್ರೆಡ್ ಹಾರ್ಟ್, ಪಾವನ ಹೃದಯದ ಚಿತ್ರವನ್ನು ನೋಡುವಾಗ ಅಥವಾ ಹೋಲಿ ಫ್ಯಾಮಿಲಿ ಅದರ ಚಿತ್ರ ನೋಡುವಾಗ ಅವರಿಗೆ ಒಳ್ಳೆಯ ನೆನಪುಗಳು ಬರ್ತವೆ. ಏಂಜಲ್ಸಿನ ಒಳ್ಳೆಯ ನೆನಪು ಬರ್ತದೆ. ಶಿಲುಬೆ ನೋಡುವಾಗ ಯೇಸು ಸ್ವಾಮಿಯವರ ತ್ಯಾಗದ ನೆನಪು ಬರ್ತದೆ. ಬೈಬಲ್ ನೋಡುವಾಗ ದೇವರ ವಾಕ್ಯದ ನೆನಪು ಬರ್ತದೆ. ಇಂಥದ್ದು ಕೆಲವು ಚಿಹ್ನೆಗಳು, ಸಂಕೇತಗಳು. ಆ ಚಿಹ್ನೆಗಳನ್ನು ನೋಡುವಾಗ ನಮ್ಮ ಒಂದು ಧಾರ್ಮಿಕ ಜೀವನ ಪುಷ್ಟಿಗೊಳ್ಳುತ್ತದೆ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ. ಇದನ್ನು ಸಹ ಮನೆಯಲ್ಲಿ ಇರಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತಾನೆ. ಒಟ್ಟಿನಲ್ಲಿ ನಾವು ದೇವರ
ಚಿತ್ತಕ್ಕೆ ಅನುಸಾರವಾದಂಥ ಸುಂದರವಾದಂಥ ಒಂದು ಕುಟುಂಬವನ್ನು ಕಟ್ಟೋಣ. ಅಲ್ಲಿ ದೇವರು ವಾಸವಾಗಿರಲಿ, ದೇವರ ರಾಜರಾಗಿ ವಾಸವಾಗಲಿ. ನಿಮಗೆ ಆ ದೇವರ ಆಶೀರ್ವಾದವನ್ನು ನಾವು ಪ್ರಾರ್ಥಿಸೋಣ. ನಾವೆಲ್ಲರೂ ಪ್ರಾರ್ಥಿಸೋಣ. ಸ್ವರ್ಗದಲ್ಲಿರುವ ಪಿತದೇವರೇ, ನನ್ನನ್ನು ಕುಟುಂಬದಲ್ಲಿ ನೀವು ಸೃಷ್ಟಿ ಮಾಡಿದ್ದಕ್ಕಾಗಿ ನಾವು ನಿಮ್ಮನ್ನು ಸ್ತುತಿಸ್ತೇವೆ, ಆರಾಧಿಸಿ ವಂದಿಸ್ತೇವೆ. ನಮ್ಮ ಕುಟುಂಬವನ್ನು ನಿಮ್ಮ ಪಾದಚರಣಕ್ಕೆ ಅರ್ಪಿಸ್ತೇವೆ. ನಮ್ಮ ತಂದೆಯನ್ನು, ತಾಯಿಯನ್ನು, ಸೋದರ ಸೋದರರನ್ನು ಆಶೀರ್ವದಿಸಿರಿ. ನಮ್ಮ ಕುಟುಂಬದಲ್ಲಿ ಸದಾ ನೀವು ರಾಜರಾಗಿ ಬಾಳಿರಿ. ಯಾವತ್ತೂ ನಿಮ್ಮ ಆಜ್ಞೆಯನ್ನು ಪಾಲಿಸಿಕೊಂಡು ಕೆಟ್ಟದನ್ನು ಮಾಡದೆ ಒಳಿತನ್ನು ಮಾತ್ರ ಯಾವಾಗಲೂ ಮಾಡಿ ಸಂತೋಷದಿಂದ ಮತ್ತು ಪ್ರೀತಿಯಿಂದ ಬಾಳುವಂಥ ಶಕ್ತಿ ನಮಗೆಲ್ಲ ದಯಪಾಲಿಸಿರಿ. ಪ್ರಿಯ ತಂದೆ, ನಮ್ಮ ಈ ಪ್ರಾರ್ಥನೆಯನ್ನು ನಿಮ್ಮ ಪುತ್ರರು ನಮ್ಮ ಕರ್ತರೂ ಆದ ಪ್ರಭು ಯೇಸು ಕ್ರಿಸ್ತರ ಮೂಲಕ ನಿಮ್ಮಲ್ಲಿ ಅರ್ಪಿಸ್ತೇವೆ. ಆಮೆನ್.